ಶರಭು ಶ್ರೀ ಮಹಾಗಣಪತಿ ದೇವರ 149ನೇ ವರ್ಷದ ದೀಪಾರಾಧನೆ ಉತ್ಸವವು ಡಿಸೆಂಬರ್ 4ರಂದು ರಾತ್ರಿ ಮಣ್ಣಗುಡ್ಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮಣ್ಣಗುಡ್ಡಿ ಗುರ್ಜಿ ಸೇವಾ ಸಮಿತಿಯ ಕಾರ್ಯದರ್ಶಿ ಪಿ ಭಾರ್ಗವ ತಂತ್ರಿ ಅವರು ತಿಳಿಸಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ಸಂಜೆ ಡಾಕ್ಟರ್ ಆರ್ ರತಿದೇವಿ ಅವರು ಭಜನಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು, ಡಾಕ್ಟರ್ ಆರೂರು ಪ್ರಸಾದ್ ರಾವ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಇನ್ನು ವುಡ್ಲ್ಯಾಂಡ್ಸ್ ಹೋಟೆಲ್ನ ಮಾಲಕರಾದ ವೈ ರಮೇಶ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ವರ್ಷದ 149ನೇ ಗುರ್ಜಿ ದೀಪೋತ್ಸವವು ನಾಡಿದ್ದು ಮಂಗಳವಾರ ಸಾಯಂಕಾಲ 5:15ಕ್ಕೆ ಡಾಕ್ಟರ್ ಆರ್ ರತಿದೇವಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಮಂಗಳೂರು ಇವರಿಂದ ಭಜನಾ ಕಾರ್ಯಕ್ರಮದ ಉದ್ಘಾಟನೆಯ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಗೊಳ್ಳಲಿವೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಆರೂರು ಪ್ರಸಾದ್ ರಾವ್ ಅವರು ಮಾಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಮಾರಿ ಅನುಶ್ರೀ ರಾವ್ ಹಾಗೂ ಸ್ವಾತಿ ರಾವ್ ಮಂಗಳಾದೇವಿ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅನಂತರ 7:15ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಭಾ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಶ್ರೀ ರಾಘವೇಂದ್ರ ಭಟ್ ಅವರು ಕರ್ನಾಟಕ ಬ್ಯಾಂಕಿನ ಚೀಫ್ ಆಪರೇಟಿಂಗ್ ಆಫೀಸರ್ ಅವರು ಬರಲಿದ್ದಾರೆ. ಹಾಗೂ ಮೂಡುಬಿದಿರೆಯ ಶ್ರೀ ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ನ ಮಾಲಕರಾದಂಥ ಕೆ ಶ್ರೀಪತಿ ಭಟ್ ಹಾಗೂ ಸೋಮಯಾಜಿ ಬಿಲ್ಡರ್ಸ್ ಇದರ BR ಸೋಮಯಾಜಿ ಅವರು ಅತಿಥಿಗಳಾಗಿ ಬರಲಿದ್ದಾರೆ. ಹಾಗೂ ವೇದಿಕೆಯಲ್ಲಿ ನಮ್ಮವರೇ ಆದಂಥ ME ಪುರಾಣಿಕ್ ಹಾಗೂ ಪ್ರಕಾಶ್ ಕಲ್ಬಾಯ್ ಅವರು ಇರುತ್ತಾರೆ. ರಮೇಶ್ ಭಟ್ ಅಧ್ಯಕ್ಷತೆ ವಹಿಸುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ವೈ ರಮೇಶ್ ಭಟ್, ಕಾರ್ಯಾಧ್ಯಕ್ಷ ಬಿ ವಾಸುದೇವ್ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು.